ಪಿಲಾರ್ ಯುವಕ ಮಂಡಲದ 45ನೇ ವಾರ್ಷಿಕೋತ್ಸವದ ಸಂಭ್ರಮಗಳು ಶನಿವಾರ ರಾತ್ರಿ ಬಾರಿ ಗರ್ದಲು ನಡೆದನು. ಪಿಲಾರ್ ಶ್ರೀ ಪಂಚದಾಯ ದೈವದ ನೇಮೋತ್ಸವದ ಸಂದರ್ಭಡು ಪಿಲಾರ್ ಯುವಕ ಮಂಡಲದಕ್ಕಲು ತಂಕನ ವಾರ್ಷಿಕೋತ್ಸವವನ್ನು ಆಚರಿಸಾವಂದು ಬರಂದುಲ್ಲೇರು. ಈ ಸರ್ತಿ 45ನೇ ವಾರ್ಷಿಕೋತ್ಸವದ ಸಂಭ್ರಮಗಳು ಶನಿವಾರ ರಾತ್ರಿ ನಡೆದನು. ಲೇಸ್ಟ್ ಮಲ್ಲಬಿನಿರಾದ ಪಾಲ್ಪಡೆಯಿನ ತೊಕ್ಕೋಟು ಅಂಬಾವನ ಶ್ರೀ ನಾಗಕನ್ನಿಕಾ ರಕ್ತೇಶ್ವರಿ ದೈವಸ್ಥಾನದ ಅಧ್ಯಕ್ಷರು ಶ್ರೀ ಸುಂದರ್ ಗಟ್ಟಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರು. ಈ ಕಾರ್ಯಕ್ರಮ ಬಾರಿ ಎಡ್ಡೆಡೆ 44 ವರ್ಷದಿಂದ ಆವೊಂದುಂಡು ಇತ್ತೆಂದು 45ನೇ ವರ್ಷ ಈ ಯುವಕ ಮಂಡಲ ಸ್ಥಾಪನೆ ಆದ ಸಾಧಾರಣ ದುಂಬು ಎತ್ತೋ ಇಂಗಾದ ಪಡು ಅಂಡಲ ಅಕ್ಲ ವಾರ್ಷಿಕೋತ್ಸವ 45ನೇ ವರ್ಷ. ಈ ಪಂಜಂದಾಯನ ಈ ಜಾತ್ರೆಗೆ ಬರ್ಪುಣ ದುಂಬುಣಾಣಿ ಭಂಡಾರ ಬರ್ಪುಣ ಈ ಟೈಮಡು ಇಂಚಿನ ಒಂಜಿ ಮೇಕಲ ಈ 45ನೇ ವರ್ಷ 44ನೇ ವರ್ಷದ ಈ ಕಾರ್ಯಕ್ರಮ ಮಂತದ್ದು ಈ ನಮ್ಮ ಈ ಪರಿಸರದ ಪೂರ ಜನಗಳಿಗೆ ಈ ಭಂಡಾರ ಬರ್ಪುಣ ಟೈಮ್ ಒಂದು ಸಾಧಾರಣ ಒಂದು 2 ಗಂಟೆ ರಾತ್ರಿ ಐತ ತುಂಬು ಈ ಜನಗಳಿಗೆ ಸಾಮಾಜಿಕ ಈ ಮನೋರಂಜನೆ ಕೊರ್ಪುಣದ ಅಂಚನೆ ಧಾರ್ಮಿಕತೆಗೆ ಒತ್ತು ಕೊರ್ಪುಣಂಚನೆ ಈ ಕಾರ್ಯಕ್ರಮನು ನಮ್ಮ ಪಿಲಾರ್ ಯುವಕ ಮಂಡಲ ಮಂತೊಂದುಳ್ಳೇದು. ಅಂಚನೆ ಅವತ್ತೊಂದು ಈ ಪಿಲಾರ್ ಯುವಕ ಮಂಡಲದಕ್ಕಲು ಈ ಖಾಲಿ ಇಂದು ಮಾತ್ರ ತಂದೆ ವೈದ್ಯಕೀಯ ಕ್ಷೇತ್ರಡು ಉಚಿತ ವೈದ್ಯಕೀಯ ಶಿಬಿರಲ ನಡ್ಪೊಂದುಳ್ಳೇರು. ಅಂಚಾದ ಪೂರ ಈಗಲ ಈ ಇಂಚಿನ ಈ ಕಾರ್ಯಕ್ರಮಗೂ ಪತ್ತಿನ ಪೂರ ಬಂದುಲೆಗ್ ಲೇಸ್ತ ಗುರ್ಕಾರಣ ವಯಸ್ಸಿನ ಕುಡ್ಲ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಕ್ಷೇತ್ರ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಯುವಕ ಮಂಡಲದಕ್ಕಲು ಎಡ್ಡೆ ಕಲಾವಿದರನ್ನು ಸಾಧಕಿಯರನ್ನು ಗುರುತಿಸಾದು ಮಾನಾದಿಗೆ ಮಲ್ತದೇರು ಪಂಡಿತು ಮೆಚ್ಚುಗೆಯನ್ನು ಸೂಚಿಸಾಯರು. ಒಂದು ಸ್ಫೂರ್ತಿದ ಮೂಲಕ ತೂದು ಹೆಚ್ಚಿನಕ್ಕೂ ಆ ಕ್ರೀಡೆದೊಟ್ಟಿಗೆ ಸೇರಿ ಹಿಡ್ದಂಡು ತನ್ನದನ್ನ ದುರಾಭ್ಯಾಸ ದೂರ ಆದ ನಮ್ಮ ಸಮಾಜಕ್ಕೆ ಒಂದು ಎಡ್ಡೆ ಕೊಡುಗೆ ಕೊರಪ ಯುವಕರ ಸಾಧ್ಯತೆ ಉಂಟು. ಅಂಚಾದ ನಾವು ಮಾತಿರಲ್ಲ ಕ್ರೀಡೆದೊಟ್ಟಿಗೆ ಕೆಲಸ ಮಾಡ್ತೊಂದಪ್ಪ ಅಂಚೆನೆ ಇಡೀ 45 ವರ್ಷದಿಂದ ಸಾವಿರಾರು ಕಾರ್ಯಕರ್ತರನ್ನು ಸಮಾಜಕ್ಕೆ ಕೊಡ್ದು ಎಡ್ಡೆ ಒಂಜಿ ಬುಲೆಚೀಲನ ಮಲ್ತಿರಂಚಿದ ಈ ಪಿಲಾರ್ ಯುವಕ ಮಂಡಲ 40 ವರ್ಷ 50ನೇ ವರ್ಷ ಬಾರಿ ಒಂಜಿ ಇಡೀ ಜಿಲ್ಲಾ ಮಟ್ಟದ ಒಂಜಿ ಪ್ರಶಸ್ತಿ ಬರಪಲಕ್ಕೆ ಆವಡಕ್ಲಿಗೆ ಅದನ್ನ ರಾಜ್ಯೋತ್ಸವದ ಪ್ರಶಸ್ತಿ ತಿಕ್ಕೊಂಚಿದ ಒಂಜಿ ಯೋಗ ಭಾಗ್ಯ ಹಾಕ್ಲಿಕ್ಕೆ ಬರಡಿ ಆ ಪರಮಾತ್ಮೆಲ ಆ ಪಂಜಂದಲ್ಲಿ ನಂಗೆ ಮಾತ್ರೆಗಳ ಆಯುರಾರೋಗ್ಯ ಐಶ್ವರ್ಯ ಕೊಡ್ದು ನಮ್ಗೆ ಮಾತ್ರೆ ನಾನು ದುಮ್ಮದ ದಿನಕ್ಕೆ ಎಡ್ಡೆ ಆವಾಡು ನಾನು ಮಾತ್ರ ನಮ್ಮ ಒಟ್ಟಾದ ಹಿಂದೂ ಸಮಾಜ ಒಟ್ಟಾದ ಇಂಚಿನ ಜಾತ್ರೆಯನ್ನು ಆಚರಿಸಿದ ಮೂಲಕ ನಮ್ಮ ಸಂಘಟನೆ ಗಟ್ಟಿ ಆವಡ್ಬೊಮ್ಮನ ಒಂದು ಎಡ್ಡೆ ಉದ್ದೇಶದೊಟ್ಟಿಗೆ ಉದ್ಯಮಿ ಶ್ರೀ ಗಿರೀಶ್ ಆಳ್ವಮೋರ್ಲ ಬಂಟ್ವಾಡ ನಾರ್ಷಾ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ದ ಜೀವಶಾಸ್ತ್ರ ಉಪನ್ಯಾಸಕಿಯರು ಶ್ರೀಮತಿ ರೀಟಾ ಸೈಬಲ್ ಡಿಸೋಜಾ ಉದ್ಯಮಿ ಶ್ರೀ ರಘುರಾಮ್ ಶೆಟ್ಟಿ ಪಿಲಾರ್ ಇಂಚಿತಿ ಪ್ರಮುಖರು ಮಲ್ಲಬಿನಿರಾದು ಲೇಸ್ ಗದಗಿಡಿತ್ತೊಂದು ಕಾರ್ಯಕ್ರಮಗಳು ಎಡಬೇಕಿರು. ಘಟನೆ ನಾಮ ದುರ್ಗಾಶ್ರೀ ಯಕ್ಷಗಾನ ಕಲೆಟು ಸೇವೆ ಸಂದಾವಂದುಪ್ಪುನ ಶ್ರೀ ಅರುಣ್ ಕುಮಾರ್ ಕಲೆಟು ಸೇವೆ ಸಂದಾಯನ ಶ್ರೀ ಗಿರೀಶ್ ಆಚಾರ್ ಪಿಲಾರ್ ಕ್ರೀಡೆರು ಶ್ರೀ ಆಕಾಶ್ ಶೆಟ್ಟಿ ಉಳ್ಳಾಲ ಮೊಕ್ಲಿನ ಮಾನಾದಿಗೆ ಮಲ್ತೆರು. ಕೀರ್ತಿ ಸತ್ಕೀರ್ತಿ ಊರೊಮ್ಮೆ ಪದರಡು ಬಾನೆತರಗು ಮೆನ್ಕಡು ಪಂಪಚಿದ ಶುಭ ಭಾವನೆ ಶುಭ ಕಾಮನೆ ಶುಭ ಹಾರೈಕೆ ಈ ಒಂದು ಪುಣ್ಯದ ಮಣ್ಣು ಸತ್ಯದ ನೆರಟು ಕುರುಬುಣಂಚಿದ್ರ ಈ ತಮ್ಮನದ ಮನ್ಮನದ ಮಾನದಿಗೆ ರಚನೆಕಾರ ನಾಟಕ ರಂಗಗಳಲ್ಲಿ ಹೆಸರುವಾಸಿಯಾಗಿರುವಂತಹ ಗಿರೀಶ್ ಪಿಲಾರ್ ಅವರಿಗೆ ಒಮ್ಮೆ ಅಭಿಮಾನದ ಚಪ್ಪಾಳೆಯೊಂದಿಗೆ ಅಭಿವಂದಿಸೋಣ. ತಾಟಿ ಬೊಟ್ಟುನ ಕೇನುಜಿ ಕಾಸು ದಾಂತಿನ ಈ ತಾಟಿಗೂ ತಾಯಿಗಿಂಚಿನ ಗುರಿಯ ತಾಟಿ ಒಟ್ಟದು ಅವರಿಗೆ ಅಭಿನಂದನೆ ಕೊಡ್ಕ ಶ್ರೀದೇವರು ಅನುಗ್ರಹಿಸಿರಿ. ಪಂಜಂದಯ್ಯ ದೈವದ ಅನುಗ್ರಹ ಆಶೀರ್ವಾದ ತಮಗಿರಲಿ ಎನ್ನುವ ಶುಭ ಭಾವನೆ ಶುಭ ಕಾಮನೆ ಶುಭ ಹಾರೈಕೆಯನ್ನು ಈ ಈ ಪುಣ್ಯದ ಮಣ್ಣು ಸತ್ಯದ ನೆಲದಲ್ಲಿ ನಮ್ಮನ್ನ ಅಭಿನಂದಿಸುವುದಕ್ಕೆ ನಾವು ಪಿಲಾರ್ ಯುವಕ ಮಂಡಲದ ಗೌರವ ಅಧ್ಯಕ್ಷರು ಶ್ರೀ ಕೃಷ್ಣ ಶೆಟ್ಟಿ ಪಿಲಾರ್, ಪ್ರಧಾನ ಕಾರ್ಯದರ್ಶಿ ಶ್ರೀ ಜಿತೇಶ್ ಗಟ್ಟಿ ಪಿಲಾರ್, ಕೋಶಾಧಿಕಾರಿ ಶ್ರೀ ಯಶವಂತ್ ಶೆಟ್ಟಿ ಲೇಸ ಮುತಾಲಿಕೆಡಿದ್ದೇರು. ಪಿಲಾರ್ ಯುವಕ ಮಂಡಲದ ಅಧ್ಯಕ್ಷರು ಶ್ರೀ ಗಜಾನಂದ ಗಟ್ಟಿ ಸಭೆ ನೆತ್ಕೊಂಡರು. ಶ್ರೀ ಕೃಷ್ಣ ಪೊನ್ನೆತ್ತೋಡು ಸಭೆ ಸ್ಥಾರಕೆ ಮಂತೇರು.